ದಕ್ಷಿಣ ಕನ್ನಡ ಜಿಲ್ಲಾ ರೈತ ದಲಿತ ಕಾರ್ಮಿಕ ಜನಪರ ಚಳವಳಿಗಳ ಒಕ್ಕೂಟದ ವತಿಯಿಂದ ಕೃಷಿ ಉಳಿಸಿ ಪ್ರಜಾಪ್ರಭುತ್ವ ರಕ್ಷಿಸಿ 3 ರೈತ ವಿರೋಧಿ ಕೃಷಿ ಕಾನೂನುಗಳನ್ನು ಕೇಂದ್ರ ಸರ್ಕಾರ ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿ ಮಂಗಳೂರಿನ ಹಂಪನಕಟ್ಟೆಯ ಜಂಕ್ಷನ್ನಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕಿರಣ ಪುಣಚ ಅವರು ಮಾತನಾಡಿ, ಕೇಂದ್ರ ಸರ್ಕಾರ ರೈತರ ಹೆಸರು ಹೇಳಿಕೊಂಡು ಜಾರಿಗೆ ತಂದಿರುವ ರೈತ ವಿರೋಧಿ ಕಾನೂನುಗಳನ್ನು ರದ್ದು ಮಾಡಬೇಕು. ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕವಾಗಿ ಬೆಂಬಲ ಬೆಲೆ ನಿಗದಿಪಡಿಸಬೇಕು. ಕಳೆದ 7 ತಿಂಗಳುಗಳಿಂದ ರೈತರ ಹೋರಾಟ ನಿರಂತರವಾಗಿ ನಡೆಯುತ್ತಿದೆ. ಕೇಂದ್ರ ಸರ್ಕಾರ ತನಗೆ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿದೆ. ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡಬೇಕು. ಕೃಷಿ ಉಳಿಸಿ ಪ್ರಜಾಪ್ರಭುತ್ವ ರಕ್ಷಿಸಬೇಕು ಎಂದು ಹೇಳಿದರು. ಇವತ್ತು ಇಡೀ ಭಾಗದಲ್ಲಿ ಕೂಡ ಚರ್ಚೆ ಆಗ್ತಿದ್ದು ಕೃಷಿ ಮಸೂದೆಗಳು ಅಂತೇಳಿ ಚರ್ಚೆ ಆಗ್ತಾ ಇದೆ. ಆದರೆ ಇದು ಕೃಷಿ ಮಸೂದೆಗಳಲ್ಲ, ಕೃಷಿಗೆ ಮಾತ್ರ ಸಂಬಂಧಿಸಿದ ಮಸೂದೆಗಳಲ್ಲ. ಇವತ್ತು ಅವರು ತಂದಿರತಕ್ಕಂಥ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಮತ್ತು ಅದಕ್ಕೆ ಪೂರಕವಾಗಿ ಏನು ರಾಜ್ಯ ಸರ್ಕಾರಗಳು ತಂದಿರತಕ್ಕಂಥ ಮಸೂದೆಗಳಿದ್ದಾವೆ. ಈ ದೇಶದ 135 ಕೋಟಿ ಜನರ ಆಹಾರ ಸಾರ್ವಭೌಮತೆಯನ್ನು ಇವತ್ತು ಯಾವುದೋ ಒಂದು ಖಾಸಗಿ ಕಂಪನಿಯ ಕಾರ್ಪೊರೇಟ್ ಕಂಪನಿಯ ಕಾಲ್ನಡಿಯಲ್ಲಿರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕಾನೂನಾಗಿದೆ. ಅದನ್ನು ಹಿಂಪಡಿಬೇಕು ಅಂತ ನಾವು ಚಳವಳಿ ಮಾಡ್ತಾ ಇದ್ದೀವಿ. ಬಹುಶಃ ಇವತ್ತು ಕೃಷಿ ಕ್ಷೇತ್ರ ಮಾತ್ರ ಅಲ್ಲ, ಇವತ್ತು ಈ ಕೇಂದ್ರದ ಕಾರ್ಮಿಕ ಸಚಿವರು ಕೊನೆಗೊಂಡಿದ್ದಾರೆ. ಕಾರ್ಮಿಕರ ಹಕ್ಕುಗಳೇನಿತ್ತು, ಕಾಯ್ದೆಗಳೇನಿತ್ತು, ಅದನ್ನು ಇವತ್ತು ಸಂಹಿತೆಗಳಾಗಿ ಮಾರ್ಪಾಡು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವತ್ತು ಈ ದೇಶದ ವಿತ್ತ ಮಂತ್ರಿ ಈ ದೇಶದ ಆರ್ಥಿಕ ಸ್ಥಿತಿಯನ್ನ -7.31ಗೆ ತಗೊಂಡು ಹೋಗುವಲ್ಲಿ ಅಷ್ಟು ವಿಫಲತೆಯನ್ನು ಹೊಂದಿದೆ. ಬಳಿಕ ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ ಸಾಲ್ಯಾನ್ ಅವರು ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತ ಮತ್ತು ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಜಾರಿಗೊಳಿಸುತ್ತಿದೆ. ರೈತರನ್ನ ಮತ್ತು ಕಾರ್ಮಿಕರನ್ನ ಬೀದಿಗೆ ಬರುವಂತೆ ಮಾಡುತ್ತಿದೆ. ಈ ಎಲ್ಲ ಕಾಯ್ದೆಗಳನ್ನು ರದ್ದು ಮಾಡಬೇಕೆಂದು ಹೇಳಿದರು. ನಮ್ಮ ಕೇಂದ್ರ ಸರ್ಕಾರ ಅಂಚನೆ ರಾಜ್ಯ ಸರ್ಕಾರ ರೈತರ ವಿರೋಧವಾಯಿನಂಚಿನ APMC ತಿದ್ದುಪಡಿ ಅಂಚನೆ ಕಾರ್ಮಿಕ ಕಾನೂನು ಬೇಕು ತಿದ್ದುಪಡಿ ಗೌರ್ಮೆಂಟ್ ನಮ್ಮ ರಾಜ್ಯ ಸರ್ಕಾರ ಭೂಸುಧಾರಣೆಗೆ ತಿದ್ದುಪಡಿ ಕೊಂಡ್ಬಂದದ್ದು ಇಡೀ ನಮ್ಮ ದೇಶದ ರೈತ ಕಾರ್ಮಿಕ ಜನಕುಲ ವಿರುದ್ಧವಾಯಿನ ಒಂಜಿ ಕಾನೂನು ಕೊಂಡ್ಬಂದದ್ದು ಇಡೀ ನಮ್ಮ ದೇಶದ ರೈತರನ್ನೇ ಅಂಚನೆ ಕಾರ್ಮಿಕರನ್ನೇ ಬೀದಿ ಪಾಲು ಮಲ್ಪುಡ ವ್ಯವಸ್ಥೆಯನ್ನು ತಡೆ ತೆಪ್ಪಡು ನಿಖಲ ಆ ಒಂದು ತಿದ್ದುಪಡಿ ಕೊಂಡ್ಬಂದಿನ ಮಸೂದೆಯನ್ನು ಬಿಡದೆತ್ತದೆ ತುಂಬದ ಲೆಕ್ಕನೆ ಮಾತಾ ವ್ಯವಸ್ಥೆ ಒಪ್ಪುಡುವಂಥ ರೀತಿಯಲ್ಲಿ ನಮ್ಮ ದೇಶದ ಮತ್ತು 300 ರೈತ ಸಂಘಗಳು ಸೇರಿದು ನಮ್ಮ ದೆಹಲಿದ ಸುತ್ತ ಪ್ರದೇಶಗಳು ಈ ಒಂಜಿ 7 ತಿಂಗಳ నుంచి 200 ದಿನಗಳ ಹೆಚ್ಚ ಈ ಒಂಜಿ ಹೋರಾಟವನ್ನು ಮಲ್ತದಿಲ್ಲ. ಈ ಸಂದರ್ಭದಲ್ಲಿ ಡಿವೈಎಫ್ಐನ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ, ಸಿಪಿಎಂನ ಮುಖಂಡ ಸುನಿಲ್ ಕುಮಾರ್ ಬಜಾಲ್, ಸಿಐಟಿಯುನ ಜಿಲ್ಲಾಧ್ಯಕ್ಷ ಜೆ ಬಾಲಕೃಷ್ಣ ಶೆಟ್ಟಿ ಸೇರಿದಂತೆ ಮತ್ತಿತರ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್, ಮಂಗಳೂರು.